ಹೀಗೆ ನಾನು ಕರೆಯುವಾಗ ಅವ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ. ಮತ್ತೆ ನೋಡಿದರೆ ಅವನಿಗೆ ಜ್ವರ ಬರ್ತಾ ಉಂಟು, ಮೂಗಲ್ಲಿ ಶೀತ ಆಗಿದೆ, ನೆಗಡಿ. ನೋಡಿ, ಇದನ್ನು ನಾನು ಪಾತ್ರೆಯಲ್ಲೇ ಹೊಡೆದದ್ದಾಯ್ತಾ, ಹೀಗೆ ಈ ಪಾತ್ರೆಯಲ್ಲಿ ಹೊಡೆದದ್ದು ಭಾರಿ ಒಳ್ಳೆಯದುಂಟು. ಸೌತ್ ಇಂಡಿಯನ್ ವೃತ್ತದ ಬ್ರೇಕ್ಫಾಸ್ಟ್ ತಾಲಿ ಇದು. ಹೌದವ, ಬೆಸ್ಟ್ ಯುಟಿಲೈಸ್ ಮಾಡ್ತಾ ಇದ್ದೀಯಲ್ಲ. ಹಾಂ, ಪಾಪ ವಜ ಆಯ್ತು ಪೋಡಿಗೆ. ಇನ್ನು ಆಗಾಗ ರಾಗ ಎಳಿಲಿಕ್ಕಿಲ್ಲ ಕೂತ್ಕೊಂಡು ಮನೆಯಲ್ಲಿ ನಿಮ್ಮ ಹತ್ರ ಎಲ್ಲ. ಹಾಗೆ ಆಯಿತು ಹೀಗೆ ಆಯಿತು ಅಂತ. ಬೆಳಗಿನ ಸುಂದರ ವಾತಾವರಣ, ಮಳೆ ಒಂದು ಸತಿ ಬಂದು ಹೋಯಿತು ಬೆಳಿಗ್ಗೆ ಆದಮೇಲೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಬೆಳಿಗ್ಗೆ ನೋಡಿ ಸಣ್ಣ ತುಂತುರು ಮಳೆ ಬರ್ತಾ ಉಂಟು, ಗೊತ್ತಾಗೋದಿಲ್ಲ, ಮೈಗೆ ಬೀಳುವುದೇ ಗೊತ್ತಾಗೋದಿಲ್ಲ. ಸೊ ಇವತ್ತೆಂತ ಹೇಳಿದರೆ, ಬೆಳಿಗ್ಗೆ ಎಲ್ಲ ಸ್ನಾನ ಎಲ್ಲ ಮಾಡಿ ಆಗಿದೆ ತಲೆಗೆ. ನಮಗೆ ಇವತ್ತು ಷಷ್ಠಿ ವ್ರತ. ಹಾಗೆ ಇವತ್ತು ಬೆಳಿಗ್ಗೆ ಅಂತ ಹೇಳಿದರೆ, ನಾನು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ಬಂದು ನಮ್ಮ ಬಂಟಿಯನ್ನು ನೋಡೋದು, ಆಮೇಲೆ ನಮ್ಮ ಹಸುಗಳನ್ನು ನೋಡೋದು. ನಾನು ಯಾವಾಗ ಸಹ ವರ್ಧನ್ ಈಚೆ ನೋಡ್ತಾ ಇರ್ತಾನೆ. ನಾನು ಇಲ್ಲಿಂದವೇ ಈಗ ರಾಮ್ ರಾಮ್ ಅಂತ ಹೇಳೋದು, ಅಂದರೆ ಮಳೆ ಇರ್ತದಲ್ಲ. ಅವ ನೋಡಲೇ ಇಲ್ಲ ಅಂತ, ಈಚೆಗೆ ನೋಡಲೇ ಇಲ್ಲ ಅವನು. ಯಾಕೆ ಅವನು ಹಾಗೆ ಅಂತ ಎಣಿಸಿದೆ. ಮತ್ತು ಸುಮ್ಮನೆ ಇದ್ದೆ, ನಾನು ಅಷ್ಟಕ್ಕಿದ್ದೆ, ಅದನ್ನೇನು ದೊಡ್ಡ ಸೀರಿಯಸ್ ಮಾಡಲಿಲ್ಲ ನಾನು. ಮತ್ತು ನನ್ನ ಹಸ್ಬೆಂಡ್ ಆಚೆ ಬಂದರು, ಹಟ್ಟಿ ಹತ್ರ ಬಂದು ಎಂತಕ್ಕೆ ಬಂದರು ಗೊತ್ತಿಲ್ಲ. ಬಂದು ನೋಡುವಾಗ ಅಲ್ಲಿ ವೃದ್ಧಿ ಇಲ್ಲ ಅಂತ ಹೇಳಿದರು. ಅವರು ಹೂ ಕೊಯ್ಲಿಕ್ಕೆ ಬಂದವರು ಹೀಗೆ ನೋಡಿಕೊಂಡು ಹೋದೋದು ಕಾಣ್ತದೆ. ಮತ್ತು ಹೇಳಿದರು, ವರ್ಧನ ಎಂಥದ ನಿಂತಲ್ಲಿ ಹಾರ್ತಾ ಇದ್ದಾನೆ, ಒಂದು ಥರ ಮಾಡ್ತಾ ಇದ್ದಾನೆ ಅವನು, ಸರಿ ಇಲ್ಲ ಅಂತ ಹೇಳಿದರು. ಹಾಗೆ ಮತ್ತು ನಾನು ಸೀದಾ ಬಂದೆ. ನನಗೆ ಅಂದಾಜಾಯಿತು ಬೆಳಿಗ್ಗೆ ನಾನು ಕರೆಯುವಾಗ ಅವ ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ. ಮತ್ತೆ ನೋಡಿದರೆ ಅವನಿಗೆ ಜ್ವರ ಬರ್ತಾ ಉಂಟು, ಮೂಗಲ್ಲಿ ಶೀತ ಆಗಿದೆ, ನೆಗಡಿ ಬರ್ತಾ ಉಂಟು, ಒಂದು ಹೀಗೆ ಶಿವರಿಂಗ್ ಹೀಗೆ ಹೀಗೆ ಆಗೋದು ಆಗಾಗ. ಮತ್ತು ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ, ವೆಟರ್ನರಿ. ಬೈಹುಲ್ಲೆಲ್ಲ ಹಾಕಿದೆ, ತಿಂದ. ಅವ್ರು ಹೇಳಿದರು, ನೀವು ಸ್ವಲ್ಪ ಒಳ್ಳೆ ಮೆಣಸು, ಓಮದ ಕಾಳು ಕಡ್ದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಬೆಲ್ಲದೊಟ್ಟಿಗೆ ಕೊಡಿ ಅಂತ. ಹಾಗೆ ಅದಕ್ಕೆ ಸ್ವಲ್ಪ ಅರಶಿನ, ಉಪ್ಪು ಸಹ ಹಾಕಿ, ಬೆಲ್ಲ ಸಹ ಹಾಕಿ ಇದು ಮಾಡಿ ಬಾಳೆಹಣ್ಣಿನೊಟ್ಟಿಗೆ ಕೊಟ್ಟೆ. ತಿಂದ, ಮಾತ್ರ ತಟ್ಟೆಯಲ್ಲಿ ಹಾಕಿ ಕೊಟ್ಟೆ, ತಿಂದ. ಅನಂತರ ಬೈಹುಲ್ಲು ಸಾಕಿದೆ, ಅದು ಸಹ ತಿಂದ. ಮತ್ತು ಚಂದ ಮಾಡಿ ಬಂದು ಮೈಯೆಲ್ಲ ಸರಿ ರಬ್ ಮಾಡಿದೆ, ಉಪ್ಪು ಎಲ್ಲ ಹಾಕಿ, ಎಣ್ಣೆ ಎಲ್ಲ ಹಾಕಿ, ಬೆನ್ನು ಎಲ್ಲ ಸರಿ ಪೂಜಿದೆ. ಅವನಿಗೆ ಹುಷಾರಿದ್ದಾನೆ, ಕಣ್ಣೆಲ್ಲ ಬಾತಿದೆ. ನಮಗೆಲ್ಲ ಶೀತ ಆದರೆ ಹೇಗೆ ಆಗ್ತದೆ ನೋಡಿ, ಕಣ್ಣು ಮುಖ ಎಲ್ಲ ಬಾಪುದು, ಹಾಗೆ ಆಗಿದೆ ಅವನಿಗೆ ಸಹ. ಕಣ್ಣಿನ ಸೈಡೆಲ್ಲ ಕೆಂಪಾಗಿದೆ, ನಾನು ತೋರಿಸ್ತೇನೆ ನೋಡಿ, ಕಂಗಾಲಾಗಿದ್ದಾನೆ. ಅವನಿಗೆ ಇಷ್ಟವರೆಗೆ ಶೀತ ಜ್ವರ ಬರಲಿಲ್ಲ, ಇದೇ ಫಸ್ಟ್ ಟೈಮ್ ಬರೋದು ನೋಡಿ. ಅವನ ಕಣ್ಣು ಚಿಕ್ಕದಾಗಿದೆ ನೋಡಿ, ಅಂತ ಮಾಡ್ತಾ ಇದ್ದಾನೆ, ನಡುತ್ತಾ ಇದ್ದಾನೆ. ಬಾಬು, ಇದು 2ನೇ ಸರ್ತಿ ಹಾಕಿದ್ದು ಬೈಹುಲ್ಲು, ಅದನ್ನು ಬಿಟ್ಟಿದ್ದಾನೆ. ಇನ್ನು ಪ್ಯಾರಾಸಿಟಮಾಲ್ ತಂದು ಕೊಡಿ ಅಂತ ಹೇಳಿದರು. ಅದರಲ್ಲಿ ಕಡಿಮೆ ಆಗದಿದ್ದರೆ ಮತ್ತೆ ಬರ್ತೇನೆ ಅಂತ. ಹಾಗೆ ಪ್ಯಾರಾಸಿಟಮಾಲ್ ತರಬೇಕು ಈಗ. ಬಾಬು, 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 ದಾದಮ್ಮ, ದೇವ್ರೆ, ಏನೋ ಅವನಿಗೆ ಆಗ್ತಾ ಉಂಟು ಅನ್ಕಂಫರ್ಟೇಬಲ್. ಈಗ ಹಾಗೆ ಮಲಗಿದಾಯ್ತಾ, ಅವನಿಗೆಂತ ಹೊಟ್ಟೆ ಸಹ ನೋವು ಇರಬೇಕು. ಹಸುಗಳಿಗೆ ಗೊತ್ತಾಗ್ತದ ಅಂತಲ್ಲ, ನಾವು ಕೊಡಬೇಕು ಅಂತ ಹೇಳಿದೆ, ಅಂತದ ಗೊತ್ತಾಗೋದಿಲ್ಲ ನನಗೆ. ಸೊ ಹೊಟ್ಟೆ ನೋವು ಇರಬೇಕು ಅವನಿಗೆ. ಹಾಗೆ ಈಗ ನಮಗೇನು ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಆಗಬೇಕು. ಇವತ್ತು ಸಜ್ಜಿಗೆ ಮಾಡೋದು ಅಂತ ಡಿಸೈಡ್ ಮಾಡಿದ್ದೇನೆ ಬೆಳಿಗ್ಗೆ, ನೋಡಬೇಕೀಗ. ಇದು ಬುಲೆಟ್ ಪ್ರೂಫ್ ಕಾಫಿಯ ಬಗ್ಗೆ ಒಂದು ಕೇಳಿದೆ ಆಯಿತಾ, ಬುಲೆಟ್ ಪ್ರೂಫ್ ಕಾಫಿ ಅಂತೆ. ಸೊ ನಾನು ಫಸ್ಟ್ ಟೈಮ್ ಅದು ಕೇಳಿದ್ದು. ನೀವು ನನ್ನ ವಿಡಿಯೋ ನೋಡೋರು ಆಲ್ರೆಡಿ ಕೇಳಿರ್ಬೋದು, ಸವಿದಿ ಇರಬಹುದು ಅದನ್ನು. ಬಟ್ ಯಾರಿಗದು ಗೊತ್ತಿಲ್ಲದಿದ್ದರೆ ಇವತ್ತು ನಾನು ಮಾಡ್ತಾಯಿದ್ದೇನೆ. ಬುಲೆಟ್ ಪ್ರೂಫ್ ಕಾಫಿ ಇದು ವೆಯ್ಟ್ ಲಾಸ್ಗೆ ಒಳ್ಳೆಯದಂತೆ, ಶುಗರ್ ಕ್ರೇವಿಂಗಿಗೆ ಒಳ್ಳೆಯದಂತೆ, ಮತ್ತು ತುಂಬ ಹೊತ್ತು ನಮಗೆ ಸ್ಟಮಕ್ ಫುಲ್ ಆದ ಹಾಗೆ ಸಿರ್ತದಂತೆ. ನೋಡಿ, 1 ಸ್ಪೂನು ಕಾಫಿ ಹಾಕಿದ್ದೇನೆ, ಕಾಫಿ ಪುಡಿ ಇನ್ಸ್ಟಂಟ್ ಇದು. ಇದು ನೋಡಿ ತುಪ್ಪ, ನಾನು ಮನೆಯಲ್ಲಿ ಮಾಡಿದ ತುಪ್ಪ. ಇಷ್ಟೇ ಹಾಕಲು ತೋರಿಸ್ತಾರೆ, 1 ಸ್ಪೂನ್ನಷ್ಟು. ಸೊ ಇದನ್ನು ಇದಕ್ಕೆ ಹಾಕಿದ್ದೇನೆ. ನೀರು ಕುದೀತಾ ಉಂಟು, ಈಗ ಆಫ್ ಮಾಡ್ತೇನೆ. ಈ ಗ್ಲಾಸಿಗೆ ಹಾಕುವ. ನನ್ನ ಗಂಡ ಬೈತಾ ಇದ್ದಾರೆ, ನನಗೆ ತಾಳ್ಮೆ ಇಲ್ಲ ಮಾತಾಡುವಾಗ ಅಂತ. ನನಗೆ ಅಂದರೆ ಒಂದು ಹೇಳಿ ಮತ್ತೊಂದು ಪ್ರಶ್ನೆ ಕೇಳಿದರೆ ನನಗೆ ಕೋಪ ಬರೋದು, ಅದಕ್ಕೆ ಪುನಃ ಉತ್ತರ ಕೊಡಲಿಕ್ಕೆ ನನಗೆ ತಾಳ್ಮೆ ಇಲ್ಲ. ಅದಕ್ಕೆ ಅವರು ನನಗೆ ಪರಂಚಿಕೊಂಡಿದ್ದಾರೆ. ಅದು ಸತ್ಯವೇ ಅವರು ಹೇಳೋದು. ಯೂಟ್ಯೂಬಲ್ಲಿ ಸಹ ನೀನು ಹೀಗೆಲ್ಲ ಮಾಡಿದರೆ ಹೇಗೆ ಅಂತ ಹೇಳಿದವರು ಪಬ್ಲಿಕಲ್ಲಿ.
ನೋಡಿ, ಇದನ್ನು ನಾನು ಪಾತ್ರೆಯಲ್ಲೇ ಹೊಡೆದದ್ದಾಯ್ತಾ, ಹೀಗೆ ಈ ಪಾತ್ರೆಯಲ್ಲಿ ಹೊಡೆದದ್ದು. ಬುದ್ಧಿವಂತಿಗೆ ಅಂತ ಹೇಳ್ತಾರೆ, ಬಿಸಿ ಬಿಸಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿದರೆ ಎಂತ ಆಗ್ಬೋದು, ಸ್ಫೋಟ ಆಗ್ತದೆ ಮಿಕ್ಸಿದು ಮುಚ್ಚಳ. ಆದರೆ ಸಹ ಹಾಕಿದೆ ಮಾರ್ರೆ, ಆದರೆ ಸಹ ಅದು ಡುಬ್ಬಾಯಿತು. ನನಗೆ ಇದರಲ್ಲಿ ಹೋಗ್ತಾ ಇಲ್ಲ ಅಂತ, ಇಡೀ ರಟ್ತದೆ ಅಂತ ಹೇಳಿ. ನಿಮಗೆ ಬೇಕಾ, ನೋಡ್ತೀರಾ ಟೇಸ್ಟ್? ಬುಲೆಟ್ ಪ್ರೂಫ್ ಕಾಫಿದು ಟೇಸ್ಟ್ ನೋಡು. ಅದು ನನ್ನ ಮಂಡೆ ಅಂತ ಹೇಳಿದೆ. ಅದಕ್ಕೆ ನೋಡಿ, ಅದು ಸಣ್ಣ ಒಂದು ವಿಸ್ಕಿಂಗ್ ಮೆಷಿನ್ ಬರ್ತದಲ್ಲ, ಅದರಲ್ಲಿ ಎಲ್ಲ ಮಾಡಿ ನಾನು ಎಣಿಸಿದ್ದು ಇವ್ರಿಗೆ ಮಿಕ್ಸಿಯಲ್ಲಿ ಹಾಕ್ಬೋದಲ್ಲ, ಇಷ್ಟು ಖರ್ಚು ಇನ್ನೊಂದಕ್ಕೆ ಹಾಕಿ ಅಂತ ಈಗ ಗೊತ್ತಾಯ್ತು ನನಗೆ. ಒಳ್ಳೆದುಂಟು ಮಾತ್ರ. ಸ್ವಲ್ಪ ಕಾಫಿ ಪೌಡರ್ ಜಾಸ್ತಿ ಆಯ್ತೇನಾ, ಒಳ್ಳೆ ಸ್ಮೆಲ್, ಒಳ್ಳೆ ಕಾಂಬಿನೇಷನ್ ಆಯಿತಾ, ಭಾರಿ ಒಳ್ಳೆಯದುಂಟು. ಸೂಪರ್ ಉಂಟು. ಸ್ವಲ್ಪ ಪೌಡರ್ ಜಾಸ್ತಿ ಆಯಿತು ಕಾಫಿದು ಅಷ್ಟೇ. ನೈಸ್, ವೆರಿ ನೈಸ್. ಸಕ್ಕರೆ ಸಾಕಲಿಲ್ಲ, ಹಾಲು ಸಾಕಲಿಲ್ಲ, ಖಾಲಿ ಬಿಸಿನೀರು, ಬೇಕಿದ್ರೆ ಅರ್ಧ ಸ್ಪೂನ್ ಕಾಫಿ ಪೌಡರ್ ಹಾಕಿದರೆ ಸಾಕು ಇನ್ಸ್ಟಂಟ್, ಮತ್ತು 1 ಸ್ಪೂನು ತುಪ್ಪ. ಫೈನಲಿ ನಂದು ಬುಲೆಟ್ ಪ್ರೂಫ್ ಕಾಫಿ ಕುಡ್ದಾಯಿತು. ಇದನ್ನು ಮಿಕ್ಸಿಯಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಮಿಕ್ಸಿದು ಮುಚ್ಚಳಕ್ಕೆ ಫುಲ್ ಒಂದು ಬಟ್ಟೆ ಕವರ್ ಮಾಡಿ ನಾವು ಇದು ಮಾಡಬೇಕು, ಆಗೋದು ಹೊರಗೆ ರಟ್ಟುವುದಿಲ್ಲ ಬಿಸಿ ಬಿಸಿಯನ್ನು ನಾವು ಗ್ರೈಂಡ್ ಮಾಡುವಾಗ. ಮತ್ತು ಲೇಡೀಸ್ಗೆ ತುಂಬ ಒಳ್ಳೇದು ಹೇಳ್ತಾರೆ. ನಮಗೆ ಸ್ವಲ್ಪ ಆಯಾಸ ಫೀಲ್ ಆಗ್ತಾ ಇರ್ತದೆ, ಒಂದು ವರ್ಕಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಫೀಲ್ ಆಗ್ತಾ ಇರ್ತದೆ, ಇಂಥವರಿಗೆಲ್ಲ ಅದು ತುಂಬ ಒಳ್ಳೆಯದು. ಅಂತೂ ಆ ಒಂದು ಹೊಟ್ಟೆ ಉಬ್ಬರಿದ ಹಾಗಿತ್ತಲ್ಲ, ಹಾಗೆ ನನ್ನ ಗಂಡ ಹೇಳಿದರು ಅವನೊಂದು ಸ್ವಲ್ಪ ಬಿಚ್ಚು ಅಂತ ಹೇಳಿ. ಹಾಗೆ ನಾವು ಬಿಚ್ಚಲಿಕ್ಕೆ ಟ್ರೈ ಮಾಡುವಾಗ ಅವ ಮಲಗಿದ್ದೆ. ಆ್ಯಕ್ಚುಲಿ ಮಲಗಿದ್ದೆ. ಅಲ್ಲಿಂದ ಎದ್ದು ಸೀದಾ ಹತ್ತಿರದವರಿಗೆಲ್ಲ ಹಾಯಿದೆ. ಅಲ್ಲಿ ಹೋಗಿ ಇವನನ್ನು ಶಾಂಪೂವನ್ನು ಮುದ್ದೆ ಮಾಡಿ ಇಟ್ಟಿದ್ದಾನೆ. ಹಾಗೆ ನನ್ನ ಹಸ್ಬೆಂಡಿಗೆ ಫುಲ್ಲು ಟೆನ್ಷನ್ ಆಯಿತು. ಅವರು ಎಣಿಸಿದ್ರು ಸುಲಭದಲ್ಲಿ ಬಿಚ್ಚಬಹುದು ಅಂತ. ನಂತರ ನಾವು ಅಲ್ಲಿಂದ ಅವನನ್ನು ಪುನಃ ಕಟ್ಟುವ ಅಂತ ಟ್ರೈ ಮಾಡುವಾಗ ಅವ ಕೇಳುವುದೇ ಇಲ್ಲ. ನಾವು ಅವನನ್ನು ಬಿಟ್ಟದಾಯ್ತಾ ವರ್ಧನ. ನನ್ನ ಹಸ್ಬೆಂಡ್ ಹೇಳಿದ್ರು, ಪಾಪ ಅವನನ್ನು ಕುತ್ತಿಗೆಯಿಂದ ಹಗ್ಗ ತೆಗೆದು ಬಿಡು, ಅವನು ಮಲಗಲಿಕ್ಕೆ ಅಲ್ಲಿ ಹೀಗೆ ಪುಡರಿಕೊಂಡಲ್ಲೇ ಇದ್ದ. ಅದಕ್ಕೆ ಹೇಳಿದರು, ಅವನಿಗೆ ಸ್ವಲ್ಪ ಡ್ರೈ ಎಲ್ಲ ಮಾಡಿಕೊಟ್ರು, ಜಾಗ ಮಾಡಿಕೊಟ್ಟು ಅವನನ್ನು ಬಿಟ್ಟು ಬಿಡು, ಅವನು ಹಾಗೆ ಮಲಗಲಿ ಅಂತ ಹೇಳಿದ್ದು. ನಾವು ಹಗ್ಗ ಬಿಚ್ಚಿದ ಕೂಡಲೇ ಇದ್ದವರಿಗೆಲ್ಲ ಹೋಗಿ ಹಾಯ್ದ, ಮತ್ತೆ ಓಡಿಸಿದೆವು. ಓಡಿಸಾದ್ಮೇಲೆ ಸೀದಾ ಈ ಜನ ತೋಟಕ್ಕೆ ಹೋದದ್ದಲ್ಲ, ತೋಟಕ್ಕೆ ಹೋಗಿ ಅಲ್ಲಿ ಕಟ್ಟಲಿಕ್ಕೆ ಕೇಳುವುದಿಲ್ಲ, ಮತ್ತೆ ಅಲ್ಲಿ ಹೋಗಿ ಮೇಯಲಿಕ್ಕೆ ಶುರು ಮಾಡಿದೆ. ಮತ್ತೆ ಒಂದು ಕಡೆ ಕಟ್ಟಿ ಬಂದೆವು. ಮತ್ತು ಡಾಕ್ಟ್ರಿಗೆ ಪುನಃ ಫೋನ್ ಮಾಡಿದೆ, ಹಾಗಾದರೆ ತೊಂದರೆ ಇಲ್ಲ ಅಂತ ಹೇಳಿದರು, ಮೇಯ್ತಾ ಇದ್ದಾನೆ ಆದರೆ ತೊಂದರೆ ಇಲ್ಲ ಅಂತ. ಹಾಗೆ ಸ್ವಲ್ಪ ನೆಮ್ಮದಿ. ನನ್ನ ಹಸ್ಬೆಂಡ್ ಇನ್ನೂ ಸಹ ಬರಲಿಲ್ಲ ಆಯಿತಾ. ಅವರಲ್ಲಿ ಕಟ್ಟಿದ್ದಾರೆ, ಕಟ್ಟಿ ಆದಮೇಲೆ ಈಗ ಅವನನ್ನು ಬಿಚ್ಚಿ ಬೇರೆ ಕಡೆ ಕಟ್ಟುವುದಾ ಇದು ಮಾಡೋದು, ನನಗೆ ಮತ್ತೆ ಟೈಮ್ ಆಗ್ತದೆ, ನೀವು ಅದು ಬಿಟ್ಟು ಬಿಡಿ ವಿಷಯ ಅಂತ ಹೇಳಿ ನಾನು ಬಂದೆ. ಅವರು ಇನ್ನೂ ಸಹ ಬರಲೇ ಇಲ್ಲ. ಇವತ್ತು ಬೆಳಿಗಿನ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದು ನೀರು ಸಜ್ಜಿಗೆ, ಮತ್ತು ಇಲ್ಲಿ ಟೀ ಆಗ್ತಾ ಉಂಟು. ಇದೊಂದು ಸ್ವೀಟ್ ಮಾಡ್ತಾ ಇದ್ದೇನೆ ನಾನು, ಬಾಳೆಹಣ್ಣಿನ ಹಲ್ವಾ, ಬಾಳೆಹಣ್ಣಿನ ಕೇಸರಿ ಬಾತ್. ಅದಕ್ಕೆ ನಾನು ಚಾಕ್ಲೇಟ್ ಪೌಡರ್ ಹಾಕಿದ್ದೇನೆ. ಹೇಗೆ ಬರ್ತದೆ ನೋಡುವ. ಕೇಸರಿ ಬಾತ್ ಗೊತ್ತುಂಟಲ್ಲ ನಿಮಗೆ, ಅನಾನಸ್ ಹಾಕಿ ಮಾಡ್ತಾರೆ, ಪುಡ್ಡಿಂಗ್ ಅಂತೆಲ್ಲ ಹೇಳ್ತಾರೆ. ಸೊ ಇದು ಬಾಳೆಹಣ್ಣಿನ ಪುಡ್ಡಿಂಗ್, ಕೋಕೋ ಪೌಡರ್ ಹಾಕಿ, ಚಾಕ್ಲೇಟ್ ಎಸೆನ್ಸ್ ಉಂಟು. ನೋಡುವ ಹೇಗಾಗ್ತದೆ ಅಂತ. ನಮ್ಮ ಚಾಸ್ ಆಯಿತು, ನನ್ನ ಹಸ್ಬೆಂಡಿದು ಪೂಜೆ ಸಹ ಆಯಿತು. ಅವರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿಸೋದಿಲ್ಲ, ನಾವು ಮಾತ್ರ ಮಾಡೋದು. ಅವರಿಗೆ ನಾವು ಒಂದು ಹೇಳ್ತಾ ಇರ್ತೇವೆ, ನೀವು ರಾತ್ರಿ ಒಂದು ಬೇಗ ಊಟ ಮಾಡಬೇಕು ಮಲಗಲಿಕ್ಕೆ ಮೊದಲು ಅಂತ. ಅದೊಂದು ಹೇಳ್ತಾ ಇರ್ತೇವೆ, ಒಂದು ಹ್ಯಾಬಿಟ್ ಮಾಡಿಕೊಳ್ಳಿ ಅಂತ. ಮತ್ತು ಫಾಸ್ಟಿಂಗ್ ಎಲ್ಲ ಅವರನ್ನು ಮಾಡಿಸೋದಿಲ್ಲ ನಾವು. ಹಾಗೆ ಇದು ಹಲ್ವಾ ಹೇಗೆ ಬರ್ತದೆ ನೋಡುವ ಎಂಡಲ್ಲಿ. ಡ್ರೈ ಫ್ರೂಟ್ಸ್ ಉಂಟು ಈ ಸರ್ತಿ ನನ್ನ ಹತ್ರ, ದ್ರಾಕ್ಷಿ ಮತ್ತು ಕ್ಯಾಶ್ಯೂ ನಟ್ ಉಂಟು, ಬಾದಾಮಿ ಉಂಟು, ಸ್ವಲ್ಪ ಸ್ವಲ್ಪ ಆಗ್ತದೆ ಇದಕ್ಕೆ. ಕೇಸರಿ ಭಾತ್ ರೆಡಿಯಾಗಿದೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನಿಂದ ಗಾರ್ನಿಶಿಂಗ್ ಮಾಡೋಣ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದೆ. ಕೇಸರಿ ಭಾತ್ ಅಂದರೆ ಹಲ್ವಾದಾಗೆ ಕಟ್ ಮಾಡಲಿಕ್ಕಿಲ್ಲ. ನೋಡಿ, ಹೀಗೆ ಸೌಟಲ್ಲಿ ತೆಗೆದು ಹೀಗೆ ಹಾಕೋದು. ನೀವು ನೋಡಿರ್ಬೋದಲ್ಲ ಫಂಕ್ಷನಲ್ಲಿ ಎಲ್ಲ. ಇದರದೊಂದು ಟೇಸ್ಟ್ ನಾವು ನೋಡಿಯೇ ಬಿಡುವ. ಬನಾನಾ ಚಾಕ್ಲೇಟ್ ಕೇಸರಿ ಭಾತ್ ಬಿಸಿ ಉಂಟು. ಹಾಂ, ಸೂಪರ್ ಆಯಿತಾ. ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ. ಕೋಕೋ ಪೌಡರ್ ಹಾಕಿದ್ರೆ ಆಯಿತು. ಇದರ ಇಂಗ್ರೀಡಿಯೆಂಟ್ 1 ಕಪ್ ಸಜ್ಜಿಗೆ ಆದರೆ 2 ಕಪ್ ಬನಾನಾ ಒಂದು ಮಿಕ್ಸಿಯಲ್ಲಿ ಸರಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಮತ್ತು ಸಜ್ಜಿಗೆಯನ್ನು ತುಪ್ಪದಲ್ಲಿ ಹುರಿದ ನಂತರ ಈ ಬನಾನವನ್ನು ಸಹ ಅದಕ್ಕೆ ಹಾಕೋದು, ಮತ್ತು ಸ್ವಲ್ಪ ಹೊತ್ತು ಸರಿ ಬೇಯಿಸೋದು, ಮತ್ತು ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರು ಹಾಕಿ ಸಜ್ಜಿಗೆ ಬೇಯಬೇಕಲ್ಲ, ಸೊ ಅದು ಹಾಕಿ ಬೇಯಿಸೋದು ಅಷ್ಟನ್ನು ಸಹ. ಅದು ಚಂದ ಬೆಂದ ನಂತರ ಸ್ವಲ್ಪ ಹೊತ್ತು ಹಾಗೆ ಗೊಟಾಯಿಸಬೇಕು. ಅದಾದ ನಂತರ ಚಾಕ್ಲೇಟ್ ಪೌಡರ್ ಹಾಕಿ, ಚಾಕ್ಲೇಟ್ ಪೌಡರ್ ನೀರು ಮಾಡಿ ಸಹ ಹಾಕ್ಬೋದು, ಸರಿ ಮಿಕ್ಸ್ ಆಗೋದಿಲ್ಲ ಅಂತ ಇದ್ದರೆ. ಮತ್ತು ಅದು ಬೆಂದ ನಂತರ ಗ್ಯಾಸ್ ಎಲ್ಲ ಆಫ್ ಮಾಡಿ ಸಕ್ಕರೆ ಹಾಕಬೇಕು. ಸಕ್ಕರೆ ಹುಡಿ ಮಾಡಿ ಸಹ ಹಾಕ್ಬೋದು. ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಕರಗಲಿಕ್ಕೆ ಬಿಟ್ಟು ಮತ್ತೆ ಪುನಃ ಗೊಟಾಯಿಸಿ ಲಾಸ್ಟಿಗೆ ಆಗುವಾಗ ಸ್ವಲ್ಪ ತುಪ್ಪ ಹಾಕಿದರೆ
ಈ ಕೇಸರಿ ಬಾತ್ ವಂಡರ್ಫುಲ್ ಕೇಸರಿ ಬಾತ್ ರೆಡಿ. ಇದು ಖಂಡಿತ ಟ್ರೈ ಮಾಡಲೇಬೇಕಾಯ್ತಾ. ವಾವ್, ಸೂಪರ್. ಕುಕ್ಕಿಂಗ್ ಮಾಡೋದು ತುಂಬ ಸುಲಭ. ಅದರ ನೆಕ್ಸ್ಟ್ ಇದು ಕ್ಲೀನಿಂಗ್ ಪಾರ್ಟ್, ಒತ್ತಾರೆ ಮಾಡೋ ಪಾರ್ಟ್ ಉಂಟಲ್ಲ, ಅದು ತುಂಬ ಕಷ್ಟ ನಮಗೆ. ಇಲ್ಲಿ ಚಾ ಉಂಟು, ಇದು ನೋಡಿ ನಮ್ಮ ಉಪ್ಪಿಟ್ಟು, ಹಲ್ವಾ, ಬಂಟಿಗೆ ಕೊಟ್ಟಾಯಿತು. ಈಗ ಕಾಫಿ ಎಲ್ಲ ಹಾಕಬೇಕು, ಚಹಾ ಹಾಕಬೇಕಿದೆ. ಸೌತ್ ಇಂಡಿಯನ್ ವೃತ್ತದ ಬ್ರೇಕ್ಫಾಸ್ಟ್ ತಾಲಿ ಇದು. ಕೋಕೋ ಬನಾನಾ ಫುಡ್ಡಿಂಗ್, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಾಲಿ ನೋಡಿ. ಈಗ ಸಿದ್ಧಾರ್ಥ ದಿಂದು ಹೇಳ್ತಾ ಇದ್ದಾನೆ ನನ್ನ ಹೊಸ ರೆಸಿಪಿದು ಟೇಸ್ಟ್. ಎಂತ ಹೇಳೋದು, ಎಂತೆಲ್ಲ ಕೇಳಿದ ನಾನು ಹಾಗೆ ಹೇಳ್ತಾ ಇದ್ದದು. ಅದು ಎಂತ ಆಗಿರಬಹುದು? ಖಾಲಿ ಬನಾನಾ ಹಲ್ವಾವಾ? ಅಲ್ಲಪ್ಪ, ಬನಾನಾ ಕೋಕೋ ಪುಡ್ಡಿಂಗ್. ಕೋಕೋ ಕಡಿಮೆ ಆಯ್ತಾನೆ, ಚಾಕ್ಲೇಟ್ ಪೌಡರ್. ವೃತ್ತದ ದಿವಸದ ಚಂದದ ಒಂದು ಬ್ರೇಕ್ಫಾಸ್ಟ್ ಆಯ್ತು. ಈಗ ವರ್ಧನನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ವರ್ಧನ್, ಇದನ್ನು ಅಂಗಿ ಮಾಡುದು ಯಾರ? ಬಾ ನಾದನ ಡಾಕ್ಟ್ರ್ ಅಂದ ಆಗಿತ್ತೆ ಏರಣ್ಣ. ಪಾಪ ವಜಾಯ್ತು ಪೋಡಿಗೆ. ಬಾಬಾ ಪೋಡಿಗೆನಾ? ಮುಳು ಮೇತ್ರಿಯ ಮಾತ್ರ ಪೋಡ್ತದೆ. ನೋಡಿ ನನ್ನ ಗಂಡ ಉಂಟಲ್ಲ, ಅವನಿಗೆ ಬಾಳೆಹಣ್ಣು ತೋರಿಸ್ತಾ ಬಂದ. ತೋರಿಸಿ ಅದನ್ನೊಮ್ಮೆ ಈಗೊಳ್ಳಿ ಹಿಂದೆ ಬಂದ. ಬಲ ಬಂಗಾರ ಬಲೆ. ಇದು ಎಂತ ಬಂಟಿ, ನಿಂಗೆ ಹಾಗೆ ಸಹ ಚಳಿ ಹಿಡ್ದದನ? ನಿಂಗೆ ಹಾಗೆ ಸಹ ಚಳಿ ಆಗುದನ? ಹೌದವ, ಬೆಸ್ಟ್ ಯುಟಿಲೈಸ್ ಮಾಡ್ತಾ ಇದ್ದೀಯಲ್ಲ. ಇವತ್ತು ಸಂಜೆ ಆಗುವಾಗ ಹೇಗೆ ಉಂಟು ವೆದರ್? ಖುಷಿ ಆಗ್ತಾ ಉಂಟು, ಒಂಥರ ತಂಪು ತಂಪು ಮಡಿಕೇರಿಯಲ್ಲಿ ಇರುವ ಹಾಗೆ ಫೀಲ್ ಆಗ್ತಾ ಉಂಟು. ಸೊ ಸಂಜೆದೆಲ್ಲ ಕೆಲಸ ಎಲ್ಲ ಆಯಿತು ನಂದು, ತುಂಬ ಫ್ರೀ ಆಗಿದ್ದೇನೆ ನಾನು. ನಿಧಾನಕ್ಕೆಲ್ಲ ವಾಕಿಂಗ್ ಎಲ್ಲ ಹೋಗ್ತಾ ಇದ್ದೇನೆ, ಹಾಗೆ ನಿಮ್ಮ ಜೊತೆಗೆ ಮಾತಾಡುವಂತಾಯ್ತು. ಆ್ಯಕ್ಚುಲಿ ನಿಮಗೆ ಗೊತ್ತುಂಟಲ್ಲ, ಒಂದು ವಾರದಿಂದ ನಾನು ಸಿಕ್ಕಾಪಟ್ಟೆ ಇಮೋಷನ್ ಆಗಿದೆ ನಮ್ಮ ಹಸುಗಳ ವಿಷಯದಲ್ಲಿ. ನನಗೆ ಅದು ವಿಷಯ ನಿಮ್ಮ ಹತ್ರ ಹೇಳಲಿಕ್ಕೆ ಭಯಂಕರ ಕಷ್ಟ ಆಗ್ತಾ ಉಂಟು. ಮೊನ್ನೆಯಿಂದ ಇದೇ ಆಯಿತು ನನ್ನ ರಾಗ. ಅಂದರೆ ವಾರಿಜ ಮತ್ತು ವೃಂದನನ್ನು ನಾನು ಕೊಡೋದಿಲ್ಲ, ಮತ್ತು ವೃದ್ಧಿಯ ಮಗನನ್ನು ಸಹ ಕೊಡೋದಿಲ್ಲ. ಅವರಿಬ್ಬರನ್ನು ಕೊಡ್ತೇನೆ. ಅಂದರೆ ಅವರಿಗೆ ಜಾಸ್ತಿ ಆಸೆ ಅಂತ, ಮತ್ತು ಅವರಿಗೆ ಇಬ್ಬರಿಗೆ ಸಹ ಧೈರ್ಯ ಸಹ ಜಾಸ್ತಿ. ಹಾಗೆ ಎಲ್ಲ ರೀತಿಯಿಂದ ಸಹ ನಾವು ತಗೊಂಡ ಡಿಸಿಷನ್ ಕರೆಕ್ಟ್ ಉಂಟು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನನಗೆ ನಿಮಗೆ ಮುಖ ಕೊಟ್ಟು ಮಾತಾಡಲಿಕ್ಕೆ ಸಾಗೋದಿಲ್ಲ. ನಿಮ್ಮನ್ನು ಸಹ ಕೂಗಿಸಿ ಆಗ್ತೇನೆ ಅಂತ ಮಾತಾಡಿ ಮಾತಾಡಿ. ಹೌದು ಅಂತ ನಾನು ಅಂದರೆ ತುಂಬ ಸರ್ತಿ ನಾನು ಅವಾಯ್ಡ್ ಮಾಡಿದೆ, ಇದು ಹೇಳುವುದೇ ಬೇಡ ಅಂತ ಹೇಳಿ. ಬಟ್ ಹೇಳದೇ ಇದ್ರೆ ಆಗ್ತದಾ? ಹೇಳಲಿಕ್ಕೆ ಹೋಗುವಾಗ ಹೀಗೆ ಆಗೋದು. ಅಷ್ಟು ಸಹ ಒಂದು ಇದು ಒಂದು ಹುಚ್ಚುತನ ಅಂತ ಹೇಳುದು ಅದಕ್ಕೆ ಅಲ್ಲ. ವರ್ಧನ್ ವೃದ್ಧಿ ಮತ್ತು ಅವರೊಟ್ಟಿಗೆ ನಾನು ವಾರಿಜನ ಮಗನ, ಅವರು 3 ಕೇಳಿದ್ದಾರೆ ಒಟ್ಟಿಗೆ. ಅವರಿಗೆ ಯಾವುದು ಸಾಗ್ಬೋದಂತೆ, ಅವರಿಗೆ ನಮ್ಮ ಮಲೆನಾಡು ಗಿಡ್ಡ ಬೇಕಂತೆ. ಸೊ ಅವರಿಗೆ ಯಾವುದು ಸಾಗ್ಬೋದು ಹೇಳಿದರು. ಹಾಗೆ ಶಂಭುವನ್ನು ಕೊಡ್ತಾ ಇದ್ದೇನೆ, ಯಾಕೆಂದರೆ ಶಂಭುವನ್ನು ನಾನಿಲ್ಲಿ ಉಳಿಸಿಕೊಂಡ್ರೆ ಎಲ್ಲಿಯಾದರೂ ಇಂಟರ್ ಬ್ರೀಡ್ ಆದರೆ ಮತ್ತೆ ಆವಾಗ ಕಳಿಸೋದು, ಹೇಗೆ ಕಳಿಸೋದು, ಎಲ್ಲಿಗೆ ಕಳಿಸೋದು ಅಂತ ಹೇಳಿ ನಾನು ಮುಂದಕ್ಕೆ ನಿಮಗೆ ಹೇಳ್ತೇನೆ. ಸೊ ಖಂಡಿತ ಅವರು ಜೀವನ ಪರ್ಯಂತ ಸಾಕ್ತಾರೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ನಾನು ಕೊಡ್ತಾ ಇರೋದು, ಆಯ್ತಲ್ಲ. ಅಂದರೆ ನಮಗೆ ಎಷ್ಟು ಯೋಗ ಬರೆದಿರ್ತದೆ ಅಷ್ಟೇ ಅಲ್ಲ.
ಹಾಗೆ ಇಕೊಳ್ಳಿ. ಇದು ನೋಡಿ ಇದನ್ನು ಸಹ ನಾನು ಪ್ಯಾಕ್ ಮಾಡಿ ಕೊಂಡೋಗ್ತೇನೆ, ಇದನ್ನು ಸಹ ಕೊಂಡೋಗ್ತೇನೆ. ಇನ್ನು ಆಗಾಗ ರಾಗ ಎಳಿಲಿಕ್ಕಿಲ್ಲ ಕೂತ್ಕೊಂಡು ಮನೆಯಲ್ಲಿ ನಿಮ್ಮ ಹತ್ರ ಎಲ್ಲ ಹಾಗೆ ಆಯಿತು ಹೀಗೆ ಆಯಿತು ಅಂತ ಹೇಳಿ ಅಲ್ಲ. ಅಯ್ಯೋ ರಾಮ. ಅದೊಂದು ನೋಡಿ ಹಕ್ಕಿ. ಹಾಗೆ ಇವತ್ತು ಅವರಿಗೆ ಹಸುಗಳಿಗೆ ಸಹ ಗೊತ್ತಾಗ್ತದ ಅಂತಲ್ಲ ಜ್ವರ ಎಲ್ಲ ಬಂದದ್ದು ಹಾಗೆ ಅಂತದ ನಾವು ಮಾತಾಡೋದು ಅರ್ಥ ಆಗ್ತದ. ರಿಯಾಲಿಟಿ ಗೊತ್ತುಂಟು, ಗೊತ್ತಿದ್ದುಕೊಂಡು ಅದು ಇಮೋಷನ್ ಆಗೋದು ಅಂತ ಹೇಳಿದರೆ ಅದೊಂದು ಇದು. ಹಾಗೆ ಇವತ್ತಿನ ವಿಡಿಯೋ ಎಂಡ್ ಮಾಡುವ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಆಯಿತಾ, ತುಂಬ ಥ್ಯಾಂಕ್ಸ್. ಮತ್ತೆ ಅಂತ ಹೇಳಿದರೆ ಎಲ್ಲ ಸಹ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ಜೈ ಶ್ರೀರಾಮ್.